ಭಾರತವನ್ನು ಸೇರಿ ವಿಶ್ವವ್ಯಾಪಿಯಾಗಿ ಹಬ್ಬಿ ಈಗಾಗಲೇ ಸಾವಿರಾರು ಜನರನ್ನ ಬಲಿ ಪಡೆದು ಲೋಕವನ್ನೇ ತಲ್ಲಣಗೊಳಿಸಿರುವ ಮಹಾಮಾರಿ ಕೊರೋನಾ ಪಿಡುಗಿನ ಪರಿಹಾರಕ್ಕಾಗಿ ಲೋಕಪಾಲನಾ ಕರ್ತೃವಾದ ಶ್ರೀ ವಿಷ್ಣುವಿನ ಸನ್ನಿಧಾನದಲ್ಲಿ ಲೋಕ ಕಲ್ಯಾಣದ ದೃಷ್ಟಿಯಿಂದ ಮಾರ್ಚ್ 22ರಂದು ಸುಳ್ಯದ ಚೆನ್ನಕೇಶವ ದೇವಳದಲ್ಲಿ ಸಾರ್ವಜನಿಕ ಶ್ರೀ ಮಹಾಗಣಪತಿ ನವಗ್ರಹ ಪುರಸ್ಸರ ಧನ್ವಂತರಿ ಹವನ ಸಹಿತ ಮೃತ್ಯುಂಜಯ ಮಹಾಯಾಗ ನೆರವೇರಿಸಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಲಾಗುವುದು ಅಂತ ಶ್ರೀ ಕೇಶವ ಕೃಪಾ ಪ್ರತಿಷ್ಠಾನದ ಅಧ್ಯಕ್ಷ ಪುರೋಹಿತ ನಾಗರಾಜ್ ಭಟ್ ಹೇಳಿದರು. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬೆಳಗ್ಗೆ ಯಜ್ಞ ಪ್ರಾರಂಭವಾಗಲಿದ್ದು ಹಿರಿಯ ವೈದಿಕ ವಿದ್ವಾಂಸ ವೇದಬ್ರಹ್ಮ ಶ್ರೀ ಕೇಶವ ಜೋಯಿಸ, ವಿದ್ವಾನ್ ಕಿರಣ್ ಕುಮಾರ್ ಇವರ ಹಿರಿತನದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ಪುರೋಹಿತ ನಾಗರಾಜ್ ಭಟ್ ಅವರ ನೇತೃತ್ವದಲ್ಲಿ ಆರಂಬೂರು ಭಾರದ್ವಾಜಾಶ್ರಮದ ಕಂಚಿಕಾಮ ಕೋಟಿ ವೇದವಿದ್ಯಾಲಯದ ಗುರುಗಳು ಹಾಗೂ ಶಿಷ್ಯವೃಂದದ ಸಹಕಾರಗಳೊಂದಿಗೆ ಸುಮಾರು 50ಕ್ಕೂ ಮಿಕ್ಕ ಋತ್ವಿಜರ ಸಹಯೋಗದಲ್ಲಿ ಈ ಮಹಾಯಾಗವನ್ನು ನೆರವೇರಿಸಲಾಗುವುದು. ಈ ಹಿಂದೆಯೂ ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ವತಿಯಿಂದ ಮಾರಕ ರೋಗ ಚಿಕುನ್ ಗುನ್ಯಾ ಬಂದಾಗಲೂ ಯಾಗ ನಡೆಸಿ ಪ್ರಾರ್ಥಿಸಿದ ಬಳಿಕ ಇಳಿಮುಖವಾಗಿದ್ದು ಪರಿಸರದ ಏರುಪೇರಿಗೂ ಹಿತವನ್ನ ಮಾಡುತ್ತೆ ಎಂಬುದು ವೈಜ್ಞಾನಿಕವಾಗಿಯೂ ದೃಢಪಟ್ಟಿದೆ ಅಂತ ಹೇಳಿದರು. ಮುಖ್ಯವಾಗಿ ಈಗಾಗಲೇ ಹೇಳಿದ ಹಾಗೆ ಕೊರೋನಾ ಅನ್ನತಕ್ಕಂತಹ ಒಂದು ರೋಗ ಏನಿದೆ, ಇದರ ಭಯ ಮತ್ತು ಭೀತಿಯನ್ನು ಹೋಗಲಾಡಿಸುವುದು, ಆ ಮೂಲಕವಾಗಿ ಲೋಕಕ್ಕೆ ಶಾಂತಿ ನೆಮ್ಮದಿಯನ್ನ ತರುವಂತಹ ದೃಷ್ಟಿಯಲ್ಲಿ ಈ ಮಹಾಯಜ್ಞವನ್ನ ಮಾಡುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಜ್ಞಕ್ಕೆ ಮೊರೆ ಹೋದ್ರೆ ಯಾವುದೂ ಕೂಡ ಫಲಪ್ರದ ಆಗುತ್ತೆ ಅಂತ ಹೇಳಿ ಭಾರತೀಯ ಸಂಸ್ಕೃತಿಯಲ್ಲಿ ತಿಳಿಪಡಿಸಿದಂತಹದ್ದು. ಈ ಹಿಂದೆ ಕೂಡ ಚಿಕೂನ್ ಗುನ್ಯ ಬಂದಾಗ ಅಥವಾ ಅದರಿಂದ ನಂತರದ ಬರಗಾಲ ಬಂದಾಗ, ನಂತರ ಪುನಃ ಅತಿವೃಷ್ಟಿ ಬಂದಾಗ ಕೂಡ ಕೇಶವ ಕೃಪಾ ಪ್ರತಿಷ್ಠಾನ ಬೇರೆ ಬೇರೆ ಯಾಗಗಳನ್ನು ಸುದ್ದಿಗೋಷ್ಠಿಯಲ್ಲಿ ಅಂಜನಾದಿ ಕ್ಷೇತ್ರದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಶಿವರಾಮ್ ರೈ ಕುರಿಯಗುತ್ತು, ಅರಂಬೂರು ಭಾರದ್ವಾಜಾಶ್ರಮದ ಹಿರಿಯ ವಿದ್ಯಾರ್ಥಿ ವೇದಮೂರ್ತಿ ಅಭಿರಾಮ ಶರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.